ವೀಕ್ಷಕರೇ ನಮಸ್ಕಾರ. ನಿಮ್ಗೆಲ್ಲ ಕ್ಯೂರಿಯಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಮೊದಲೆಲ್ಲ ಮನೆ ತುಂಬಾ ಮಕ್ಕಳಿರ್ತಿದ್ವು, ಆದ್ರೆ ಈಗ ಹಾಗಲ್ಲ. ನಾವಿಬ್ರು ನಮಗೊಬ್ರು ಎನ್ನುವ ಕಾಲ. ಆದ್ರೂ ಇಲ್ಲೊಬ್ಬ ದಂಪತಿಗಳಿದ್ದಾರೆ. ಅವರ ಬಗ್ಗೆ ಕೇಳಿದ್ರೆ ನಿಜವಾಗಿಯೂ ನಿಮಗೆ ಆಶ್ಚರ್ಯವಾಗದೆ ಇರದು. ಹೌದು, ಇಲ್ಲೊಬ್ಬ ತಾಯಿ ಸತತವಾಗಿ 14 ವರ್ಷಗಳಿಂದ ಗರ್ಭಿಣಿಯಾಗುತ್ತಿದ್ದು 16 ಮಕ್ಕಳ ತಾಯಿಯಾಗಿ ಈಗ 17ನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನೋಡಿ. ಇವರು ತಮ್ಮ 16ನೇ ಮಗುವಿಗೆ ಜನ್ಮ ನೀಡಿದ 1 ವರ್ಷಕ್ಕೆ ತನ್ನ 17ನೇ ಮಗುವಿನ ನಿರೀಕ್ಷೆಯಲ್ಲಿದ್ದಾಳೆ. ಅಷ್ಟಕ್ಕೂ ಇದು ನಮ್ಮ ದೇಶದಲ್ಲಿ ನಡೆದಿದ್ದಲ್ಲ, ಅಮೆರಿಕದ ನಾರ್ತ್ ಕೆರೋಲಿನಾದಲ್ಲಿ ವಾಸಿಸುತ್ತಿರುವ ಪಾಟಿ ಹೆನ್ರಾಜ್ ಮತ್ತು ಅವರ ಪತಿ ಕಾರ್ಲೋಸ್ ಅವರೇ ಆ 16 ಮಕ್ಕಳ ಪಾಲಕರು. ಇದಿಷ್ಟೇ ಅಲ್ಲದೆ ಕಾರ್ಲೋಸ್ ಅವರು ತಮ್ಮ ತಂದೆಯನ್ನು ಗೌರವಿಸಲು ತಮ್ಮ ಎಲ್ಲಾ ಮಕ್ಕಳಿಗೆ ಸಿಯಿಂದ ಪ್ರಾರಂಭವಾಗುವ ಹೆಸರುಗಳನ್ನು ಆಯ್ಕೆ ಮಾಡಿರುವುದು ಇನ್ನೊಂದು ವಿಶೇಷವಾಗಿದೆ. ಪಾಟಿ 20 ಮಕ್ಕಳನ್ನು ಹೊಂದುವ ಆಸೆಯನ್ನು ಹೊಂದಿದ್ದು, ಇನ್ನು 3 ವರ್ಷಗಳಲ್ಲಿ ತನ್ನ ಆಸೆಯನ್ನು ಸಂಪೂರ್ಣಗೊಳಿಸಿಕೊಳ್ಳುವ ನಂಬಿಕೆ ಅವಳಲ್ಲಿದೆ. ಇನ್ನು 3 ಗಂಡು ಮಕ್ಕಳಿಗೆ ಜನ್ಮ ನೀಡಿದರೆ ಪಾಟಿಯ ಆಸೆ ಪೂರ್ಣಗೊಳ್ಳುತ್ತದೆ. ಏಕೆಂದರೆ ಈ ಕುಟುಂಬದಲ್ಲಿ ಈಗಾಗಲೇ 10 ಹೆಣ್ಣು ಮಕ್ಕಳಿದ್ದು 6 ಗಂಡು ಮಕ್ಕಳಿದ್ದಾರೆ. ಅವರಲ್ಲಿ 3 ಜೋಡಿಗಳು ಅವಳಿ ಮಕ್ಕಳ ಜೋಡಿಯಾಗಿದೆ. ಮದುವೆಯಾದಾಗಿನಿಂದಲೂ ಪ್ರತಿ ವರ್ಷ ತಪ್ಪದೆ ಮಕ್ಕಳನ್ನು ಹೆರುತ್ತಿರುವ ಪಾಟಿ ಎಂದಿಗೂ ತನಗೆ ಹೆರಿಗೆಯ ನೋವು ನೋವೇ ಎನಿಸುವುದಿಲ್ಲ ಎನ್ನುವಾಗ ಸಾಮಾನ್ಯರ ಬಾಯಲ್ಲಿ ಉದ್ಗಾರ ಮೂಡುತ್ತದೆ. ಒಟ್ಟಿನಲ್ಲಿ ಏನೇ ಹೇಳಿ, ಪಾಟಿ ಹೆನ್ರಾಜ್ ಮತ್ತು ಅವರ ಪತಿ ಕಾರ್ಲೋಸ್ ಮಕ್ಕಳಿಂದಾಗಲೇ ವಿಶ್ವವಿಖ್ಯಾತಿ ಹೊಂದಿದ್ದಂತೂ ಸುಳ್ಳಲ್ಲ ಬಿಡಿ. ಪ್ರಿಯ ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯಲ್ಲಿ 14 ವರ್ಷಗಳಿಂದ ಗರ್ಭಿಣಿಯಾಗುತ್ತಲೇ ಇದ್ದು ಮಕ್ಕಳಿನಿಂದ ಫೇಮಸ್ ಆದ ಪಾಟಿ ದಂಪತಿಗಳ ಬಗ್ಗೆ ತಿಳ್ಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ತಿಳಿಸಿಕೊಡಲು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.